ನಮಸ್ತೆ ಸರ್, ವೆಲ್ಕಮ್ ಟು ಮೈ ನಂದು ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್. ಸರ್, ಮೈ ಚಾನಲ್ ಆಂಧ್ರ ಪ್ರದೇಶ್ ಅಗ್ರಿಕಲ್ಚರ್ ಕರ್ನಾಟಕ ಫಾರಮ್ ಲ್ಯಾಂಡ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ಸರ್, ಪ್ರೆಸೆಂಟ್ ನಾವು ತೋರಿಸ್ತಾ ಇರೋ ಲ್ಯಾಂಡು ಇವಾಗ ಕೊಟ್ಟಿಗೆ ರಿಜಿಸ್ಟ್ರೇಷನ್ ಗೊರವನಹಳ್ಳಿ ನಿಯರ್. ಇದು 1.5 ಎಕರೆ ಜಮೀನು ಲ್ಯಾಂಡ್ ಸರ್. ಇದು ಪ್ರೆಸೆಂಟ್ ಡ್ರೈ ಲ್ಯಾಂಡು, ಒಳ್ಳೆ ಪ್ರಾಪರ್ಟಿ, ತಾರ್ ರೋಡ್ ಅಟ್ಯಾಚ್ಡು ಸರ್. ಕನ್ವ ಫ್ಯಾಕ್ಟ್ರಿ ಹತ್ರ ಇರೋ ಲ್ಯಾಂಡ್ ಇದು. ಅಲ್ಲಿ ಕಾಣಿಸ್ತಾ ಇದೆ, ಅದು ಕನ್ವ ಫ್ಯಾಕ್ಟ್ರಿ ಹತ್ರ. ಇದು 1.5 ಎಕರೆ ಲ್ಯಾಂಡ್ ಫ್ಲಾಟು, ತಾರ್ ರೋಡಿಗೆ ಅಟ್ಯಾಚ್ಡು ನೋಡಿ ಸರ್. ತಾರ್ ರೋಡಿಗೆ ಟಚಿಂಗ್ ಇದು ಲ್ಯಾಂಡ್ ಇರೋದು. 1.5 ಎಕರೆ ಪ್ಲಾಟು ಸರ್. ಇದು ತಾರ್ ರೋಡಿಂದ ಸ್ಟಾರ್ಟ್ ಆಗುತ್ತೆ. ಈ ಲ್ಯಾಂಡು ಜನರಲ್ಲು ಪ್ರಾಪರ್ಟಿ, ಸೆಕೆಂಡ್ ಪಾರ್ಟಿ. ಇದು ಸೇಲಿಂಗ್ ಬಂದೈತಿ ನೋಡಿ ಸರ್. ಚೆನ್ನಾಗೈತೆ. ಬಿಟ್ಟು ಗೊರವನಹಳ್ಳಿಗೆ ಒಂದು 3 ಕಿಲೋಮೀಟರ್, ಕೊಟ್ಟಿಗೆರಿಗೆ ಒಂದು 4-5 ಕಿಲೋಮೀಟರ್ ಬರುತ್ತೆ. ಬೆಂಗಳೂರಿಗೆ ಬಂದು 85 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ಐತೆ. ಚೆನ್ನಾಗೈತೆ ಬಿಟ್ಟು ಸರ್. ಸ್ಕ್ವಯರು ಚೆನ್ನಾಗೈತೆ ಸರ್. ಈ ಕಡೆ ಎಲ್ಲ ಲೊಕೇಶನ್ ಹಂಗೆ ಐತೆ, ಬಿಟ್ಟು ಹಂಗೆ ಐತೆ. ಡೆವಲಪ್ ಏರಿಯಾ. ಕನ್ವ ಫ್ಯಾಕ್ಟ್ರಿ, ಬಟ್ಟೆ ಫ್ಯಾಕ್ಟ್ರಿ. ಕನ್ವ ಫ್ಯಾಕ್ಟ್ರಿ ಅಂದರೆ ಬಟ್ಟೆ ಫ್ಯಾಕ್ಟ್ರಿ ಹತ್ರ ಇರೋ ಲ್ಯಾಂಡ್ 1.5 ಎಕರೆ ತಾರ್ ರೋಡಿಂದ. ಈ ಬಿಟ್ಟು ಹಿಂದ್ಗಡೆ ಇದು ತಾರ್ ರೋಡಿಂದ ಸ್ಟಾರ್ಟ್ ಆಗುತ್ತೆ ಸರ್. ಹಿಂದ್ಗಡೆ ಒಂದು ಬಿಟ್ಟೈತೆ, ಅದು 1 ಎಕರೆ. ಅದನ್ನು ಕೊಡ್ತಾರೆ, ಅದನ್ನು ತೋರಿಸ್ತೀನಿ. ಇದು ತಗೊಂಡ್ರೆ ಅದು ಕೊಡ್ತಾರೆ. ಅದು 1 ಎಕರೆ ಬರುತ್ತೆ, 1 ಎಕರೆ ಬರುತ್ತೆ ನೋಡಿ ಸರ್. ಒಳ್ಳೆ ಜಾಗ. ಎಲ್ಲ ಅಕ್ಕಪಕ್ಕೆಲ್ಲ ಅಗ್ರಿಕಲ್ಚರ್ ಇಟ್ಕೊಂಡಿದ್ದಾರೆ. ಪ್ಲಾಟ್ ಆಗೈತೆ. ಪೂರ್ವ ಪಶ್ಚಿಮ ಬಿಟ್ಟು ಲೆಂತ್ ಇರುತ್ತೆ. ತಾರ್ ರೋಡಿಗೆ ಆ ಕಡೆನೂ ಸ್ವಲ್ಪ ಬರುತ್ತೆ, ಈ ಕಡೆನೂ ಸ್ವಲ್ಪ ಬರುತ್ತೆ. ಮತ್ತು ಈ ಬಿಟ್ಟಿಗೆ